ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರದ ಕಾರ್ಯ ಪ್ರಾರಂಭ ಆಗಿದೆ. ತತ್ಪ್ರಯುಕ್ತ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರಬೇಕು ಅನ್ನೋದನ್ನು ಕುರಿತು ನವೆಂಬರ್ 10, 11 ಈ ದಿವಸಗಳಲ್ಲಿ ನವದೆಹಲಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸಂತ ಸಮಾವೇಶವನ್ನು ಕರೆದಿದೆ. ಚಿಂತನೆಗಾಗಿ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ನಾವು ವಿಜಯದಶಮಿ ದಿವಸ ಇಲ್ಲಿಂದ ಆ ಕಡೆ ತೆರಳುತ್ತಾ ಇದ್ದೇವೆ. ಜೊತೆಗೆ ಗುರುಗಳು ಕಟ್ಟಿ ಬೆಳೆಸಿರತಕ್ಕಂತಹ ಅನೇಕ ಸಂಸ್ಥೆಗಳು ತೀರ್ಥಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದಿಂದ ಬರತಕ್ಕಂತಹ ಮಂದಿಗೆ ಅನುಕೂಲವಾಗುವುದಕ್ಕೋಸ್ಕರ ಅನೇಕ ಶಾಖೆಗಳನ್ನು ತೆರೆದಿದ್ದಾರೆ. ಅಲ್ಲಿನ ಒಮ್ಮೆ ಮೇಲುಸ್ತುವಾರಿ ನೋಡೋದು ಸಾಧ್ಯ ಆಗಿರಲಿಲ್ಲ ಈ ತನಕ. ಹಾಗಾಗಿ ಆ ಎಲ್ಲ ಅಯೋಧ್ಯೆ, ಕಾಶಿ, ಹರಿದ್ವಾರ, ಇನ್ನು ಬದರಿ, ದೆಹಲಿ ಇಲ್ಲೆಲ್ಲ ಕಡೆ ಕೂಡ ಒಂದು ಬಾರಿ ಸಂಚಾರ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೋಸ್ಕರ ನಾಡಿದ್ದು ವಿಜಯದಶಮಿ ದಿವಸ ಹೊರಡ್ತಾ ಇದ್ದೇವೆ.